ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಗೀ ರೈಸ್ ಅಂದರೆ ತುಪ್ಪದ ಅನ್ನ ಮಣ್ಣಿನ ಮಡಿಕೆಯಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡುವ. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ 3 ಚಮಚದಷ್ಟು ತುಪ್ಪ ಬಿಸಿಯಾಗಲಿ. ಇದಕ್ಕೆ ಒಂದು 1/4 ಕಪ್ಪಿನಷ್ಟು ಗೋಡಂಬಿ ಬೀಜ, ಹಾಗೆಯೇ 1/4 ಕಪ್ಪಿನಷ್ಟು ದ್ರಾಕ್ಷೆ. ಇದನ್ನು ಹುರಿಬೇಕು. ಹುರಿಯುವಾಗ ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕಾಗ್ತದೆ, ಏಕೆಂದರೆ ತುಂಬ ಕಪ್ಪಾಗಬಾರ್ದು. ಲೈಟ್ ಕೆಂಪು ಬಂದರೆ ಸಾಕು. ಇದಾಯಿತು. ಈಗ ನಾನು ಇದನ್ನೊಂದು ಬೌಲಿಗೆ ಹಾಕ್ತಿದ್ದೇನೆ. ಇದೇ ತುಪ್ಪಕ್ಕೆ 3 ಬಿರಿಯಾನಿ ಎಲೆ, 2 ಚಕ್ಕೆ, 2 ಏಲಕ್ಕಿ, 5 ರಿಂದ 6 ಲವಂಗ, ಒಂದು ಚಿಕ್ಕದಾಗಿ ಕಟ್ ಮಾಡಿದಂತಹ ನೀರುಳ್ಳಿ, ಇದನ್ನು ಸರಿಯಾಗಿ ಹುರಿಬೇಕು. ಕೆಂಪು ಬಣ್ಣ ಬರುವವರೆಗೆ ಹುರಿಬೇಕು. ಇಪ್ಪತ್ತು ನಿಮಿಷ ನೆನೆಸಿಟ್ಟಂತಹ ಜೀರಾ ರೈಸ್. ನೀವಿಲ್ಲಿ ಯಾವ ರೈಸ್ ಬೇಕಾದರೂ ತಗೊಳ್ಬೋದು, ಬಾಸ್ಮತಿ ರೈಸ್ ಕೂಡ ತಗೊಳ್ಬೋದು. ನಾನಿಲ್ಲಿ ಜೀರಾ ರೈಸ್ ತಗೊಂಡಿದ್ದೇನೆ. 20 ನಿಮಿಷ ನೆನೆಸಿದ್ದೇನೆ. ರೈಸನ್ನು ಸ್ವಲ್ಪ ಹುರಿಬೇಕು, ಒಂದು 2 ನಿಮಿಷ. ಇದಕ್ಕೆ ನೀರು ಹಾಕಬೇಕು. ನೀರು ಹಾಕುವಾಗ ಅಕ್ಕಿ ಎಷ್ಟು ಮುಳುಗ್ತದೋ ಅಷ್ಟೇ ನೀರನ್ನು ಹಾಕಬೇಕು. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಲಿಂಬೆ ರಸ, ಉಪ್ಪು ರುಚಿಗೆ ತಕ್ಕಷ್ಟು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮುಚ್ಚಳದಿಂದ ಮುಚ್ಚಿ ಒಂದು 20 ನಿಮಿಷ ಬೇಯಿಸಬೇಕು. ಇದಾಗಿದೆ, 20 ನಿಮಿಷ ಆಗಿದೆ ನೋಡಿ. ಅನ್ನ ಬೆಂದಿದೆ, ನೀರು ಕೂಡ ಇಲ್ಲ. ಇದಕ್ಕೆ ಹುರಿದಿಟ್ಟಂತಹ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಬೇಕು. ಈಗ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆಯೇ ಇಡಬೇಕು.
ಅದು ಸ್ಟೀಮ್ ಆಗುತ್ತೆ, ಉದುರಾಗಿ ಕೂಡ ಬರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕುಕ್ಕರ್ನಲ್ಲಿ ಗೀ ರೈಸ್ ಮಾಡ್ತಾರೆ, ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡಲ್ಲ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಗೀ ರೈಸನ್ನು, ತುಂಬ ರುಚಿಯಾಗಿರುತ್ತೆ. ಇದನ್ನು ಈಗ 5 ನಿಮಿಷ ಹಾಗೆಯೇ ಬಿಡಬೇಕು. ನೋಡಿ 5 ನಿಮಿಷ ಆಯಿತು, ಅನ್ನ ತುಂಬ ಉದುರಾಗಿ ಬಂದಿದೆ. ನಮ್ಮ ಗೀ ರೈಸ್ ರೆಡಿಯಾಗಿದೆ. ಇದನ್ನು ರೈತ ಜೊತೆ ಅಥವಾ ಕುರ್ಮಾ ಜೊತೆ ಸವಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.